ಸಿಕ್ಕಾಪಟ್ಟೆ ಬಿಸಿಲಿದೆ, ದಾಹ ತಡ್ಕೊಳಕ್ಕಾಗ್ತಿಲ್ಲ, ದೇಹದ ಉಷ್ಣ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ನೀವೇನಾದರೂ ಸಕ್ಕರೆ ಹಾಕಿ ಲಿಂಬೆಹಣ್ಣಿನ ಶರ್ಬತ್ ಮಾಡಿ ಕುಡಿತಾ ಇದ್ದರೆ ಹಿಂದೆ ಸ್ಟಾಪ್ ಮಾಡಿ ಅದರ ಬದಲಿಗೆ ಈ ಥರ ಶರ್ಬತ್ ಮಾಡಿ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಲೋ, ನಮಸ್ತೆ ಎಲ್ರಿಗೂ. ತುಂಬ ಜನ ನಾವು ಈ ಬಿಸಿಲಿಗೆ ಏನು ಮಾಡ್ತೀವಿ ಅಂತಂದರೆ ದಾಹ ತಡ್ಕೊಳಕ್ಕಾಗಲ್ಲ, ಲಿಂಬೆಹಣ್ಣಿನ ಶರ್ಬತ್ತನ್ನು ಸಕ್ಕರೆ ಹಾಕಿ ಮಾಡಿ ಕುಡಿತಾ ಇರ್ತೇವೆ. ಅದರಿಂದ ಸ್ವಲ್ಪ ದಾಹ ಕಮ್ಮಿ ಆಗುತ್ತೆ, ಎನರ್ಜಿ ಸಿಗುತ್ತೆ, ಫುಲ್ ಡೇ ಫ್ರೆಶ್ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಆದರೆ ಇದು ತಪ್ಪು. ಸಕ್ಕರೆ ಹಾಕಿ ನೀವು ಲಿಂಬೆಹಣ್ಣಿನ ಶರ್ಬತ್ತನ್ನು ಮಾಡಿ ಕುಡಿತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಸರಿ ಆ ಎನರ್ಜಿ ಜಾಸ್ತಿ ಆದಾಗೆ ಫ್ರೆಶ್ ಆದಾಗ ಅನ್ನಿಸ್ಬೋದು. ಬಟ್ ಸಕ್ಕರೆ ನಿಮ್ಮ ಎನರ್ಜಿಯನ್ನು ಇಮ್ಮಿಡಿಯೇಟಾಗಿ ಡ್ರಾಪ್ ಮಾಡುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಸಕ್ಕರೆ ಹಾಕಿ ಲಿಂಬೆಹಣ್ಣಿನ ಶರ್ಬತ್ತನ್ನು ಕುಡಿದರೆ ನಮಗೆ ಯಾವುದೇ ಆರೋಗ್ಯಕ್ಕೆ ಬೇಕಾಗಿರುವಂಥ ಪ್ರಯೋಜನ ಖಂಡಿತ ಸಿಗಲ್ಲ. ಸಕ್ಕರೆಯಲ್ಲಿ ಮಿನರಲ್ಸ್ ಅಂತೂ ಇಲ್ಲವೇ ಇಲ್ಲ. ಅದರ ಬದಲಾಗಿ ಏನು ಮಾಡ್ಬೋದು, ಒಂದು ಅದ್ಭುತವಾಗಿರುವಂಥ ರೆಸಿಪಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ನೀವು ಮಾತ್ರ ಈ ವಿಡಿಯೋ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡಿ. ಯಾಕಂತಂದರೆ ತುಂಬ ಜನ ಶರ್ಬತ್ ಮಾಡಬೇಕು ಅಂತಂದರೆ ಸಕ್ಕರೆ ಹಾಕಿನೇ ಮಾಡ್ತಾರೆ. ಇವಾಗ ಇನ್ನೂ ನಮ್ಮ ಮನೆಗೆ ದಿನಾ ನೆಂಟರು ಬರ್ತಾ ಇರ್ತಾರೆ, ಮದುವೆಗಳು ಫಂಕ್ಷನ್ಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಬಂದ ಗೆಸ್ಟಿಗೆ ಶರ್ಬತ್ತನ್ನು ಸಕ್ಕರೆ ಹಾಕಿ ಮಾಡಿಕೊಡ್ತೀವಿ. ಅದರ ಬದಲು ಈ ರೆಸಿಪಿನ ಟ್ರೈ ಮಾಡಿ, ಆಮೇಲೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಆರೋಗ್ಯಕರವಾಗಿರುವಂಥ ಮತ್ತು ತುಂಬ ರುಚಿಕರವಾಗಿರುವಂಥ ಈ ಶರ್ಬತ್ತನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಲಿಂಬೆಹಣ್ಣು, ಒಂದು ಸ್ವಲ್ಪ ಪುದೀನ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಹಾಗೆಯೇ ಪುಡಿ ಬೆಲ್ಲ, ಇದು ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೇನೆ. ಪುಡಿ ಬೆಲ್ಲನ ನೀವು ಉಪಯೋಗ ಮಾಡ್ಬೋದು. ಒಂದು ಪಾತ್ರೆಗೆ 2 ಲೋಟದಷ್ಟು ನಾನು ನೀರನ್ನು ಹಾಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಪುಡಿ ಮಾಡಿ ಹಾಕಬೇಕು. ಫಸ್ಟ್ ನಾವು ಈ ಬೆಲ್ಲದ ನೀರನ್ನು ಕಲಸಿ ರೆಡಿ ಮಾಡ್ಕೋಬೇಕು. ಇಮಿಡಿಯೇಟಾಗಿ ನಾವು ಲಿಂಬೆ ರಸ ಸೇರಿಸಬಾರ್ದು. ಬೆಲ್ಲದ ನೀರು ರೆಡಿಯಾಗಿ ಸ್ವಲ್ಪ ಸೆಟ್ ಆದ ನಂತರನೇ ನಾವು ಲಿಂಬೆ ರಸನ ಸೇರಿಸ್ಕೋಬೇಕು. ಬೆಲ್ಲದ ನೀರಲ್ಲಿ ಏನಾದರೂ ಕಸ ಇದೆ ಅಂತಂದರೆ ನೀವು ಇದನ್ನ ಫಿಲ್ಟರ್ ಮಾಡ್ಕೋಬೋದು, ಅಂದರೆ ಸೋಸಿ ರೆಡಿ ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸಿಗೆ ಒಂದು 10ರಿಂದ 12 ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ. ಪುದೀನ ಸೊಪ್ಪು ದೇಹನ ತಂಪು ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದಕ್ಕೊಂದು 2 ಚಮಚದಷ್ಟು ನೀರನ್ನು ಹಾಕಿ ಇದನ್ನ ನೀವು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಅಥವಾ ಕ್ರಷ್ ಮಾಡಿ, ಅಂದರೆ ಜಜ್ಜಿಬಿಟ್ಟು ಅದರ ರಸ ತೆಗೆದ್ರೂ ನಡೆಯುತ್ತದೆ, ಅಥವಾ ಜಜ್ಜಿಬಿಟ್ಟು ನೀವು ಶರ್ಬತ್ತಿಗೆ ಸೇರಿಸ್ಕೊಂಡ್ರೂ ನಡೆಯುತ್ತದೆ, ಏನೂ ತೊಂದರೆ ಇಲ್ಲ. ಬೆಲ್ಲದ ನೀರು ರೆಡಿ ಆಗಿದೆ. ಹಾಗೆಯೇ ಮಿಂಟ್ ಪೇಸ್ಟ್ ಇದೆಯಲ್ವ, ಅದನ್ನ ನೀರು ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಈ ನೀರಿಗೆ 2 ಚಮಚದಷ್ಟು ಲಿಂಬೆ ರಸ, ಒಂದು ಲಿಂಬೆಯ ರಸನ ಸೇರಿಸ್ಕೊಂಡಿದ್ದೇನೆ. ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಕುದ್ಬಿಟ್ಟು ಹಾಕ್ತಾ ಇದ್ದೇನೆ, 1 ಕಲ್ಲುಪ್ಪು. ಈಗ ಇದಕ್ಕೆ ಪುದೀನ ಸೊಪ್ಪಿನ ರಸನ ಸೇರಿಸ್ಕೊತಾ ಇದ್ದೇನೆ. ಪುದೀನ ಸೊಪ್ಪನ್ನು ನಾನು ಆವಾಗಲೇ ಹೇಳಿದಾಗೆ ನೀವು ಕೈಯಲ್ಲಿ ಕ್ರಷ್ ಮಾಡಿ ಬೇಕಾದರೂ ಕೊನೆಗೆ ಸೇರಿಸ್ಕೋಬಹುದು. ನೀವು ರುಬ್ಬಿಬಿಟ್ಟು ಹಾಕಿದರೆ ಅದರ ಅಂಶಗಳು ಚೆನ್ನಾಗಿ ಜ್ಯೂಸ್ ಜೊತೆ ಅಂದರೆ ಸೇರಿಕೊಳ್ಳುತ್ತೆ, ಒಳ್ಳೆಯದು. ಕ್ಲೀನಾಗಿ ಕಲಿಸ್ಕೊಳ್ಳಿ. ಹಾಗೆಯೇ ಫ್ರೆಶ್ ಆಗಿ ಸರ್ವ್ ಮಾಡಿ. ಯಾವುದೇ ಕಾರಣಕ್ಕೆ ಐಸ್ ಕ್ಯೂಬನ್ನು ನಾವು ಹಾಕಬಾರ್ದು. ಕೆಲವರಿಗೆ ಐಸ್ ಕ್ಯೂಬ್ ಹಾಕಿ ಜ್ಯೂಸನ್ನು ಕುಡಿಯುವಂಥ ಅಭ್ಯಾಸ ಇರುತ್ತೆ, ಹಾಕೋಬೋದು, ತೊಂದರೆ ಇಲ್ಲ. ಆದರೆ ಐಸ್ ಕ್ಯೂಬ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಇದು ದಾಹನ ಜಾಸ್ತಿ ಮಾಡುತ್ತೆ ಹೊರತು ಕಮ್ಮಿ ಮಾಡಲ್ಲ. ಸಕ್ಕರೆ ಹಾಕಿದಾಗ ಕೂಡ ಅಷ್ಟೇ ದಾಹನ ಜಾಸ್ತಿ ಮಾಡುತ್ತೆ. ಸ್ವಲ್ಪ ಟೈಮ್ ನಿಮಗೆ ರಿಲ್ಯಾಕ್ಸ್ ಆದಾಗ ಅನಿಸುತ್ತೆ, ಮತ್ತೆ ಬಾಯಾರಿಕೆ ಆದಾಗ ಅನಿಸುತ್ತೆ. ಆದರೆ ಈ ಶರ್ಬತ್ತಲ್ಲಿ ನಾವು ಬೆಲ್ಲ ಹಾಕಿರೋದ್ರಿಂದ ಇದರಲ್ಲಿ ಮಿನರಲ್ಸ್ ಇರುತ್ತೆ. ಹಾಗೆಯೇ ಇಲಾಚಿ ಇದೆಯಲ್ವ, ಅದು ಡೈಜೆಷನ್ಗೆ ಒಳ್ಳೆಯದು. ಟೋಟಲ್ ಆಗಿ ನಮ್ಮ ಆರೋಗ್ಯಕ್ಕೆ ಮತ್ತು ಬಾಯಿ ರುಚಿಗೆ ಈ ಜ್ಯೂಸು ತುಂಬ ಅಂತಂದರೆ ತುಂಬ ಒಳ್ಳೆಯದು. ಥ್ಯಾಂಕ್ಸ್ ಎಲ್ರಿಗೂ.